ಶಿವಮೊಗ್ಗದಲ್ಲಿ ಗೋರಕ್ಷಕರ ಮೇಲೆ ವಾಹನ ದಾಳಿಯಲ್ಲಿ ಗಾಯಗೊಂಡು ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದ ಗಾಯಾಳುಗಳನ್ನು ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಯಾವುದೇ ಪ್ರಾಣಾಪಾಯವಿಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಗಾಯಾಳುಗಳಿಗೆ ಅಗತ್ಯ ನೆರವು ನೀಡುತ್ತಾ ಇದ್ದು, ಕುಟುಂಬದಿಂದ ಗಾಯಾಳುಗಳಿಗೆ ಒಂದು ಪೈಸೆಯೂ ಕೂಡ ಖರ್ಚಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ಸಚಿವರು, ಗೋವು ಹಂತಕರಿಗೆ ಭಯ ಹುಟ್ಟಿಸಲು ಕಾನೂನು ಜಾರಿಗೆ ತಂದಿದ್ದೇವೆ. ಈ ಶಾಸನ ಭಯ ಹುಟ್ಟಿಸಲು ಸಮರ್ಥವಾಗಿದೆ. ಆದರೆ ಪೊಲೀಸ್ ಇಲಾಖೆ ಇನ್ನಷ್ಟು ಬಿಗಿಯಾಗಬೇಕೆಂದ ಅವರು, ಗೋವು ಹಂತಕರನ್ನ ತಡೆಯಲು ಪೊಲೀಸರಿಗೂ ಭಯ ಇದೆ. ಅವರು ತಮ್ಮ ಕುಟುಂಬದ ಜೊತೆ ಜೀವ ಭಯದಿಂದ ಕೆಲಸ ಮಾಡಬೇಕಾಗುತ್ತೆ. ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಧೈರ್ಯ ತುಂಬುವ ಕೆಲಸ ಮಾಡ್ತೇವೆ. ಕಾಯ್ದೆ ಗಟ್ಟಿ ಇಲ್ಲ ಎಂದಾದ್ರೆ ಮತ್ತೆ ಬಿಗಿಗೊಳಿಸ್ತೇವೆ. ಬಿಜೆಪಿಗರು ಗೋವನ್ನ ತಾಯಿ ಸಮಾನವಾಗಿ ನೋಡುತ್ತದೆ. ಪ್ರವಾಸ ಒತ್ತಡದ ನಡುವೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇನೆ. ಇಬ್ಬರು ಆರೋಪಿಗಳ ಬಂಧನವಾಗಿದೆ. 19 ಹಸುಗಳ ರಕ್ಷಣೆಯಾಗಿದೆ. ಅಕ್ರಮ ಮುಂದುವರಿಸಿದ್ರೆ ನಾವು ಅಂತವರನ್ನ ಬಲಿ ತೆಗೆದುಕೊಳ್ತೇವೆ. ಬಿಜೆಪಿ ಸರ್ಕಾರ ಬಂದರೂ ಕೂಡ ಗೋ ಹತ್ಯೆ ಯಾಕೆ ನಿಂತಿಲ್ಲ? ಇದನ್ನೆಲ್ಲ ನೋಡುವಾಗ ನನಗೆ ಹೊಟ್ಟೆ ಉರಿತದೆ. ಪೂರ್ಣ ಗೋ ಹತ್ಯೆ ನಿಲ್ಲಿಸಲು ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಗೋ ಹತ್ಯೆ ಮಾಡುವವರಿಗೆ ಬಲೆ ಹಾಕ್ತೇವೆ, ಜೊತೆಗೆ ಬಲಿ ತೆಗೆದುಕೊಳ್ತೇವೆ. ಈ ಎಲ್ಲಾ ವಿಷಯವಾಗಿ ಗೃಹ ಸಚಿವರ ಜೊತೆ ಚರ್ಚಿಸಿ ಎಲ್ಲ ಕ್ರಮ ಕೈಗೊಳ್ಳುತ್ತೇವೆ ಎಂದು ಈಶ್ವರಪ್ಪ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಲಾರಿನಲ್ಲಿ ಹಸುಗಳನ್ನ ತಗೊಂಡೋಗ್ತಾ ಇರೋದನ್ನ ಬಜರಂಗದ ದಳದ ಕಾರ್ಯಕರ್ತರು ಗಮನಿಸಿ ಅದನ್ನ ಆ ವೆಹಿಕಲ್ನೇ ಹಿಂಬಾಲಿಸಿದ್ದಾರೆ. ಅದು ಹಿಂಬಾಲಿಸ್ತಾ ಇರೋದು ಆ ವೆಹಿಕಲಲ್ಲಿ ಇದ್ದಂಥ ಡ್ರೈವರ್ಗೆ ಮತ್ತು ಇನ್ನೊಬ್ಬರಿಗೆ ಗೊತ್ತಾಗಿದೆ. ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಎಲ್ಲೆಲ್ಲಿ ಇವ್ರ ಮೇಲೆ ಗಾಡಿ ಟಚ್ ಮಾಡಿ ಬೀಳಿಸೋಂಥ ಪ್ರಯತ್ನ ಮಾಡಬೇಕು ಅದೆಲ್ಲವೂ ನಡೆಸಿದ್ದಾರೆ. ಕೊನೆಗೆ ಇವರು ಬುದ್ಧಿವಂತಿಕೆ ಅಂತ ಮುಂದೆ ಗಾಡಿ ತಗೊಂಡೋಗಿ ನಿಲ್ಲಿಸೋಂಥ ಸಂದರ್ಭದಲ್ಲಿ ಇವರ ಟೂ ವೀಲರ್ ಮೇಲೇ ಅವ್ರ ಗಾಡಿಯನ್ನು ಓಡಿಸೋಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಭಗವಂತನ ದಯದಿಂದ ಆ ವೆಹಿಕಲ್ಗಳು ಅಡ್ಡ ಬಂದಿದ್ದಕ್ಕೋಸ್ಕರ ಇವರಿಗೆ ಒಂದಿಷ್ಟು ದೂರ ಎಳ್ಕೊಂಡೋಗಿದೆ. ಒಬ್ಬ ಅಣ್ಣ ತಮ್ಮಂದ್ರು ಇಬ್ಬರು, ಅವರು ಕಿರಣ್ ಮತ್ತು ಚರಣ್ ಅಂತ ಇಬ್ಬರು ಕೂಡ ಗಾರೆ ಕೆಲಸ ಕೂಲಿ ಕೆಲಸ ಮಾಡ್ತಾ ಇರೋಂಥ ಇಬ್ಬರು ಯುವಕರು. ಅವ್ರ ತಂದೆನೂ ಕೂಡ ಕೂಲಿ ಕೆಲಸ ಮಾಡ್ತಿರೋರೆ. ಈಗ ಈ ಕಿರಣ್ಣಿಗೆ ಬಲಗಡೆ ಈ ಏನು ಗಲ್ಲ ಅಲ್ಲ ಏನಂತೀರಿದಿನ ಕೆನ್ನೆಯ ಆ ಬೋನ್ ಕಟ್ಟಾಗಿದೆ. ಆ ಬೋನೆಲ್ಲ ಕಟ್ಟಾಗಿದೆ. ಹಲ್ಲುಗಳಿಗೆಲ್ಲ ಪೆಟ್ಟಾಗಿದೆ. ಅದಕ್ಕೆ ಒಂದು ಆಪರೇಷನ್ ಮಾಡಬೇಕು ಅನ್ನೋಂಥ ತೀರ್ಮಾನ ಈಗಾಗಲೇ ಡಾಕ್ಟರ್ಗಳು ತಗೊಂಡಿದ್ದಾರೆ. ಆಪರೇಷನ್ ಅವರು ಮಾಡ್ತಾರೆ. ಇನ್ನು ಸಾಕಷ್ಟು ಕಡೆ ಮೈಯೆಲ್ಲ ಗಾಯ ಆಗಿದೆ, ಕಿವಿ ಹತ್ರ ಗಾಯ ಆಗಿದೆ. ಡಾಕ್ಟರ್ಗಳು ಹೇಳ್ತಾ ಇರೋದು ಜೀವಕ್ಕೇನು ತೊಂದರೆ ಇಲ್ಲ ಅನ್ನೋಂಥ ಅಂಶವನ್ನು ಡಾಕ್ಟರ್ ಹೇಳಿದ್ದಾರೆ. ಅವ್ರು ಏನೋ ಬೇಕೋ ಎಲ್ಲ ಎಕ್ವಿಪ್ಮೆಂಟ್ಸ್ ಲಕ್ಕಿಲಿ ಮಣಿಪಾಲ ಆಸ್ಪತ್ರೆಯಲ್ಲಿ ಇದೆ, ನಾವೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಡಾಕ್ಟರ್ ಹೇಳಿರೋದು ಒಂದು ಸಮಾಧಾನ. ಇದಕ್ಕೆ ಆ ಯುವಕರಿಗೆ ಏನೇನು ವ್ಯವಸ್ಥೆಗಳು ಮಾಡಬೇಕು, ಅವ್ರಿಗೆ ಒಂದು ಪೈಸಾನೂ ಕೂಡ ಅವ್ರ ಕುಟುಂಬದಿಂದ ತೊಂದರೆ ಆಗಬಾರ್ದು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಂಘಟನೆಯಿಂದನೂ ಕೂಡ ಜವಾಬ್ದಾರಿ ತಗೊಂಡಿದ್ದೀವಿ. ಅವ್ರ ಆಯುಷ್ಮಾನ್ ಕಾರ್ಡು ಕೂಡ ಇದೆ ಅನ್ನೋಂಥ ಮಾತನ್ನು ಡಾಕ್ಟರ್ ಹೇಳಿದ್ದಾರೆ. ಒಟ್ಟಾರೆ ಅವರಿಗೆ ಹಣಕಾಸಿನ ತೊಂದರೆ ಆಗದಂಗೂ ಕೂಡ ನಾವು ನೋಡ್ಕೋತೀವಿ. ಆದರೆ ನಿಜಕ್ಕೂ ಕೂಡ ಭಗವಂತ ಅವರಿಬ್ಬರನ್ನೂ ಕೂಡ ಕಾಪಾಡಿದ್ದಾನೆ. ಇಲ್ಲ ಅಂತಂದರೆ ಅವ್ರ ಮೈ ಮೇಲೇ ಅವ್ರ ಗಾಡಿ ಓಡಿಸೋಂಥ ಪ್ರಯತ್ನ ಮಾಡಿದಾಗ ಅದಾಗದೇ ಬಾಡಿ ಒಂದಿಷ್ಟು ದೂರ ಎಳ್ಕೊಂಡೋಗಿದೆ. ಅಷ್ಟಕ್ಕೆ ಸೀಮಿತ ಆಗಿರೋ ಎಲ್ಲ ಗಾಯ ಆಗಿದೆ. ತಲೆ ಹತ್ರ ಎಲ್ಲ ಗಾಯ ಆಗಿದೆ. ಇಲ್ಲಿ ಮಾತ್ರ ಹಲ್ಲುಗಳು ಸಾಕಷ್ಟು ಪೆಟ್ಟಾಗಿದೆ.